ಈಗ ನೋಡಿ ಸ್ವಾಮಿ, ಯಕ್ಷಗಾನ ನಡೆಯುವ ಯಕ್ಷಗಾನವನ್ನು ನಿಲ್ಲಿಸುವುದಕ್ಕಾಗಿ ತಾವು ಮುಂದಾಗ್ತಾ ಇದ್ದೀರಿ. ಅನೇಕರ ಹೊಟ್ಟೆಪಾಡಿಗೆ ಬದುಕಿಗೊಂದು ಆಧಾರವಾಗಿ ಇವರು ಯಕ್ಷಗಾನ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಯಾವಾಗಲೂ ಯಕ್ಷಗಾನವನ್ನು ನಡೆಸುವಾಗ ನಿಲ್ಲಿಸಬಾರದು, ಅದು ದೋಷ. ಏನು ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ನಿಲ್ಲಿಸುವುದು ಒಂದೇ, ದೇವಸ್ಥಾನಕ್ಕೆ ಬೆಂಕಿ ಇಡುವುದು ಒಂದೇ. ಅಂತಹ ದೋಷಕ್ಕೆ ತಾವು ಪಾತ್ರರಾಗಬೇಕಾದೀತು. ಯಕ್ಷಗಾನ ಕಲೆ ಎನ್ನುವುದು ಕೇವಲ ಆರಾಧಿಸುವ ಕಲೆ, ಆಸ್ವಾದಿಸುವ ಕಲೆ ಮಾತ್ರ ಅಲ್ಲ. ನಿಮಗೆ ಇನ್ನೂ ಸರಿಯಾಗಿ ಗೊತ್ತಾಗಬೇಕಾ, ಕರಾವಳಿಯ ಭಾಗದಲ್ಲಿ ನೀವು ಒಮ್ಮೆ ತಿರುಗಾಟ ಮಾಡಬೇಕು. ಎಷ್ಟೋ ದೇವಸ್ಥಾನಗಳಿಂದ ಹೊರಟಿರುವಂತಹ ಅದೆಷ್ಟೋ ಯಕ್ಷಗಾನ ಮೇಳಗಳು ವರ್ಷವಿಡೀ ಹರಕೆಯ ಆಟವನ್ನು ಆಡಿಸಿ ಬೆಳಕಿನ ಸೇವೆ ಎನ್ನುವುದಾಗಿ ಹೇಳಿಕೊಂಡು ಅನೇಕ ಭಕ್ತರ ಅಭೀಷ್ಟವನ್ನು ಈಡೇರಿಸ್ತಾ ಇದ್ದಾರೆ. ಹೆಚ್ಚು ಏನು ಮತ್ತೆ ಒಂದೇ ವಿಷಯ ಹೇಳ್ತೇನೆ ನಾನು, ಬೆಳಕಿನ ಸೇವೆ ಆರಾಧನೆ ಕಲೆ ಅಂತ ಹೇಳಿದ್ರಲ್ಲ, ಈ ಕಲೆಯನ್ನು ನಿಲ್ಲಿಸಿದವ್ರಿಗೆ ಕೆಲವು ಹುಚ್ಚೆಲ್ಲ ಹಿಡಿದದ್ದುಂಟು. ಮತ್ತೆ ಆ ಕಲಾವಿದರು ಬಣ್ಣ ಹಚ್ಬೇಕಾದ್ರೆ ಎಣ್ಣೆ ಇಟ್ಕಂತರು ನೋಡೋ, ಅದ್ರಲ್ಲೆಲ್ಲ ಬಂದು ಬಂದು ಬೀಳು ಹುಳ ನೋಡ್ಬೇಕು. ಯಾರು ಮೊದ್ಲು ಯಕ್ಷಗಾನ ನಿಲ್ಲಿಸಿದವ್ರೆ ಅಷ್ಟು ಜನ. ಮತ್ತೆ ಇಲ್ಲೆಲ್ಲ ಬಂದು ಕಲಾವಿದರು ಬಾಯೊಳಗೆ ಬೀಳು ಹುಳ ಯಾರು? ಅದು ಸತ್ ಕಲಾವಿದರು. ಯಾರ ಕಲಾವಿದರು ಎಲ್ಲರಿಗೂ ಸಂತೋಷ ಕೊಟ್ಟವ್ರು ಮತ್ತೆ ಹುಳ ಆಗುತ್ತುದು ಹುಳ ಆಗುತ್ತು ಸಾಧ್ಯತೆನೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ಇಂತಹ ಆರಾಧನಾ ಕಲೆಯಾದ ಯಕ್ಷಗಾನವನ್ನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ನಮ್ಮ ಶ್ರದ್ಧೆ ಯಕ್ಷಗಾನ, ನಮ್ಮ ನಿಷ್ಠೆ ಯಕ್ಷಗಾನ, ನಮ್ಮ ಭಾವನೆ ಯಕ್ಷಗಾನ, ನಮ್ಮ ಸಂಸ್ಕೃತಿ ಯಕ್ಷಗಾನ. ಕನ್ನಡ ನಾಡಲ್ಲಿ ಕನ್ನಡದ ಕಂಪನ್ನು ಬೀರುತ್ತಿರುವ ಏಕೈಕ ಕಲೆ ಯಕ್ಷಗಾನ ಮಾತ್ರ. ನರ್ತನ, ಗಾಯನ, ವಾದನ, ಸಂಭಾಷಣ, ವೇಷಭೂಷಣಗಳೆನ್ನುವಂತಹ ಪಂಚ ಪ್ರಕಾರವನ್ನು ಹೊಂದಿದ ಏಕೈಕ ಕಲೆ ಯಕ್ಷಗಾನ. ಮನೋರಂಜನೆಯ ಜೊತೆಗೆ ಮನೋ ವಿಕಾಸಕ್ಕೆ ಕಾರಣವಾಗುವ ಕಲೆ ಯಕ್ಷಗಾನ. ಚಾಕ್ಷುಷ ಯಜ್ಞ ಎನ್ನುವಂತ ನಗಳತನ ಪಡೆದ ಕಲೆ ಯಕ್ಷಗಾನ. ಜೀವನದ ಮೌಲ್ಯವನ್ನು ಪ್ರತಿಪಾದಿಸುವ ಕಲೆ ಯಕ್ಷಗಾನ. ರಾಮಾಯಣ ಮಹಾಭಾರತದಂತ ನೀತಿಬೋಧಕ ಕಲೆಯನ್ನ ಜನರಿಗೆ ಮುಟ್ಟಿಸುವಲ್ಲಿ ಮುಂದಾಗುವ ಕಲೆ ಯಕ್ಷಗಾನ. ಕಲಾವಿದರು ಅಲ್ಪ ವಿದ್ಯಾವಂತರಾದರು, ಲೋಕದಲ್ಲಿದ್ದಂತ ಎಂತಹ ವಿದ್ಯಾವಂತರು ಬಂದ್ರು ಅವರಿಗೆ ನೀತಿ ಬೋಧಿಸುವ ಯೋಗ್ಯತೆ ಇರುವುದು ಯಕ್ಷಗಾನಕ್ಕೆ ಮಾತ್ರ. ನಮ್ಮ ಕಲಾವಿದರ ವಿಷಯ ಹೇಳ್ಬೇಕಾ, ಪ್ರಸಿದ್ಧ ಕಲಾವಿದರು ಹೆಸರು ಬರಲಿಕ್ಕೂ ಅವ್ರು ಬರುವುದಿಲ್ಲ. ಹಾಗಂತ ಅವ್ರು ವಿದ್ಯಾವಂತರು ಅಲ್ಲ ಅಂತ ಲೆಕ್ಕ ಹಾಕಿ ಅವ್ರತ್ತೆ ಯಾರು ಮಾತಾಡ್ಲಿಕ್ಕೆ ಬಂದ್ರೆ ಎಂತ ಕಲ್ತವನಿಗೂ ಕಲಿಸ್ಲಿಕ್ಕೆ ನಮ್ಮ ಕಲಾವಿದರು ಸಾಕು. ಅದರಿಂದ ತಿಳಿಯಬೇಕಾದ ಸತ್ಯ ಏನು ಗೊತ್ತಾ, ಜೀವನದಲ್ಲಿ ಸಾಧನೆಗೆ ಓದೊಂದೇ ಮುಖ್ಯ ಅಲ್ಲ, ಜ್ಞಾನವು ಮುಖ್ಯ ಅಂತ ತೋರಿಸಿಕೊಟ್ಟ ಕಲೆ ಯಕ್ಷಗಾನ ಅಂತ ಹೇಳಿದ್ರೆ ತಪ್ಪಲ್ಲ. ನಿಜ ಜೀವನದಲ್ಲಿ ಎಷ್ಟೇ ಹೊರಟಾಗಿದ್ರು ಕಲಾವಿದ ವೇಷಧಾರಿಯಾಗಿ ರಂಗಕ್ಕೆ ಬಂದಾಗ ಅವ್ರ ಮಾತು ಕೇಳಿದಾಗಲೇ ಅಷ್ಟು ಸಂತೋಷ ಆಗ್ತದೆ. ಅದು ಒಂದು ಸ್ವಾಮಿ ಇಷ್ಟೆಲ್ಲ ಮಹತ್ವ ಇದ್ದ ಈ